ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಆರೋಗ್ಯನ ಡಬಲ್ ಮಾಡುವಂತಹ ಎರಡು ತುಂಬಾ ಸೂಪರ್ ಆಗಿರುವಂಥ ಸುಲಭವಾಗಿರುವಂಥ ರೆಸಿಪಿನ ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಮೊದಲಿಗೆ ಸಪೋಟ ಹಣ್ಣಿನ ರುಚಿಯಾಗಿರುವಂಥ ಮತ್ತು ತುಂಬಾ ಹೆಲ್ದಿಯಾಗಿರುವಂತಹ ಮಿಲ್ಕ್ ಶೇಕನ್ನು ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಮೊದಲಿಗೆ ನಾವು ಹಣ್ಣಾಗಿರುವಂಥ ಸಪೋಟ ಅಥವಾ ಚಿಕ್ಕು ಹಣ್ಣು ಅಂತಾರಲ್ವ, ಅದನ್ನ ತಗೊಂಡು ನೀಟಾಗಿ ತೊಳ್ಕೊಬೇಕು. ತೊಳೆದು ಅದರ ತೊಟ್ಟಿರುತ್ತಲ್ವ ಅದನ್ನ ತೆಗೆದ್ಬಿಟ್ಟು ಅದರೊಳಗಡೆ ಇರುವಂಥ ಬೀಜಗಳನ್ನು ತೆಗೆದುಬಿಡಬೇಕು. ಅದಾದ ನಂತರ ಅದನ್ನ ಮತ್ತೆ ಕಟ್ ಮಾಡಿಬಿಟ್ಟು ನೀವು ಅದರ ಸಿಪ್ಪೆನ ಬಿಟ್ಟು ಅದರ ಬರೀ ಈ ಪ್ಲಶ್ ಇರುತ್ತಲ್ವ, ಹಣ್ಣಿರುತ್ತಲ್ವ, ಅದನ್ನ ಮಾತ್ರ ತಗೋಬೇಕು. ಕೆಲವರು ಸಿಪ್ಪೆ ಜೊತೆಗೆ ಜ್ಯೂಸ್ ಮಾಡ್ತಾರೆ, ಬಟ್ ಅದು ಅಷ್ಟು ಚೆನ್ನಾಗಿ ಬರಲ್ಲ. ಅಂದರೆ ನಮಗೆ ಜ್ಯೂಸ್ ಅಥವಾ ಈ ಮಿಲ್ಕ್ ಶೇಕ್ ಕುಡಿಯುವಾಗ ಗಂಟ್ಲಿಗೆ ಸಿಕ್ಕಿದಾಗ ಆಗುತ್ತೆ. ಅದರ ಬದಲಿಗೆ ನಾವು ಸಿಪ್ಪೆನ ತೆಗೆದ್ಬಿಟ್ಟು ಆ ಬರೀ ಹಣ್ಣಿರುತ್ತಲ್ವ ಅದನ್ನ ಉಪಯೋಗ ಮಾಡಿಕೊಂಡು ಜ್ಯೂಸನ್ನು ಮಾಡ್ಬೋದು. ನಿಮಗೆ ಸಪೋಟ ಹಣ್ಣು ತುಂಬ ಹಣ್ಣಾಗಿದ್ದರೆ ತುಂಬಾ ನೀಟಾಗಿ ಸ್ಪೂನ್ ಅಥವಾ ಚಾಕುವಿನ ಸಹಾಯದಿಂದ ನಾವು ಬರೀ ಹಣ್ಣನ್ನು ತೆಗೆದ್ಬಿಡ್ಬೋದು. ಇವಾಗ ಒಂದು ಮಿಕ್ಸಿನ ತಗೊಂಡು, ಜ್ಯೂಸ್ ಮಾಡುವಂಥ ಮಿಕ್ಸರನ್ನು ತಗೊಂಡು ಅದಕ್ಕೆ ಈ ಸಪೋಟ ಹಣ್ಣನ್ನು ಹಾಕ್ಕೊಳ್ಳಿ, ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಳ್ಳಿ. ನಾನು 2 ಲೋಟದಷ್ಟು ಈ ಮಿಲ್ಕ್ ಶೇಕನ್ನು ಮಾಡ್ತಾ ಇದ್ದೇನೆ. ಇವಾಗ ರುಬ್ಕೊಳ್ಳುವಾಗ 1 ಲೋಟದಷ್ಟು ಹಾಲು ಹಾಕ್ಕೊತಾ ಇದ್ದೇನೆ. ರುಚಿಗೆ ಎಷ್ಟು ಬೇಕಷ್ಟು ಸಕ್ಕರೆನ ಹಾಕೋಬೋದು. ಸಕ್ಕರೆ ಆಪ್ಷನಲ್, ಸಕ್ಕರೆ ಆರೋಗ್ಯಕ್ಕಷ್ಟು ಒಳ್ಳೆಯದಲ್ಲ. ನೀವು ಸಕ್ಕರೆ ಇಲ್ಲದೆ ಕೂಡ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀಟಾಗಿ ರುಬ್ಕೊಳ್ಳಿ, ಅಂದರೆ ಗ್ರೈಂಡ್ ಮಾಡಿಕೊಂಡು ಅದನ್ನ ಫಿಲ್ಟರ್ ಮಾಡೋದೇನೂ ಬೇಕಾಗಿಲ್ಲ. ನಾನು ಮತ್ತೆ 1 ಲೋಟ ಹಾಲನ್ನು ತೆಗೆದಿಟ್ಟಿದ್ದೆ ಅಲ್ವಾ, ಅದೇ ಪಾತ್ರೆಗೆ ರುಬ್ಬಿರುವಂತಹ ಗ್ರೈಂಡ್ ಮಾಡಿರುವಂಥ ಜ್ಯೂಸನ್ನು ಅಥವಾ ಈ ಮಿಲ್ಕ್ ಶೇಕನ್ನು ಹಾಕ್ಕೊಂಡಿದ್ದೇನೆ. ನೋಡಿ, ರುಚಿ ಆಗಿರುವಂತಹ ಸಪೋಟ ಹಣ್ಣಿನ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಇಷ್ಟೇ. ಇವಾಗ ಇನ್ನೊಂದು ಆರೋಗ್ಯಕರವಾದ ರೆಸಿಪಿನ ತೋರಿಸ್ತಾ ಇದ್ದೇನೆ. ಒಂದು ಸ್ವಲ್ಪ ಮೊಳಕೆ ಬರಿಸಿದಂತಹ ಹೆಸರು ಕಾಳನ್ನು ತಗೊಳ್ಳಿ. ಅದಕ್ಕೆ ಇದು ಏನಕ್ಕಂತಂದರೆ ತುಂಬ ಎನರ್ಜಿ ಕೊಡುತ್ತೆ, ಮಕ್ಕಳಿಗೆ ಕೂಡ ಇದು ತುಂಬಾ ಒಳ್ಳೆಯದು. ಇದಕ್ಕೊಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪಿನ ಪುಡಿ, ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಚಿಟಿಕೆಯಷ್ಟು ನಾವು ಕಾಳು ಮೆಣಸಿನ ಪುಡಿ ಕೂಡ ಹಾಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡು ಹಾಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಬಾಕ್ಸ್ಗೆ ಕೊಡಲಿಕ್ಕೆ ಅಥವಾ ದಿನಕ್ಕೊಂದ್ಸರಿ ಆದರೂ ಒಂದು 11 ಗಂಟೆಗೆಲ್ಲ ನಿಮಗೆ ತಿಂಡಿ ಥರ ತಿನ್ನಲಿಕ್ಕೆ ಇದು ತುಂಬ ಒಳ್ಳೆಯದು. ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ, ನಮ್ಮ ಆರೋಗ್ಯನ ಕೂಡ ಡಬಲ್ ಮಾಡುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.